ಕಾಪು ಪ್ರೆಸ್ ಕ್ಲಬ್ನಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇದರ ನೂತನ ಡಿಸ್ಟ್ರಿಕ್ಟ್ ಉದ್ಘಾಟನೆ ಹಾಗೂ ಸಂಪುಟ ಪದಗ್ರಹಣ ಪೂರ್ವ ಕಾರ್ಯಕ್ರಮವು ನಡೆಯಿತು. ಭಾರತೀಯ ಮೂಲದ ಸೇವಾ ಸಂಸ್ಥೆಯಾದ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ 2009ರಲ್ಲಿ ಆರಂಭಗೊಂಡಿದ್ದು, ಸಮಾಜ ಕಲ್ಯಾಣ, ಸಂಸ್ಕೃತಿ, ವಿಜ್ಞಾನ, ಕ್ರೀಡೆ ಹಾಗೂ ಪರಿಸರ ಸಂರಕ್ಷಣೆ ಇದೇ ಮುಂತಾದ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಇದಾಗಿದ್ದು, ಬಿ. ತಿರುಪತಿ ರಾಜು, ಕ್ಯಾಪ್ಟನ್ ಕುಲದೀಪ್ ಸಿಂಗ್ ಮತ್ತು ಇಂಜಿನಿಯರ್ ಕೊಡೂರಿ ರಂಗರಾಜ್ ಈ ಸಂಸ್ಥೆಯ ಮೂಲ ಪುರುಷರು. ಈ ಸಂಸ್ಥೆ ನಾರ್ತ್ ಮಲ್ಟಿಪಲ್, ಸೌತ್ ಮಲ್ಟಿಪಲ್, ವೆಸ್ಟ್ ಮಲ್ಟಿಪಲ್, ನೇಪಾಳ್ ಮಲ್ಟಿಪಲ್ ಮತ್ತು ಓವರ್ಸೀಸ್ ಮಲ್ಟಿಪಲ್ ಎನ್ನುವ 5 ಮಲ್ಟಿಪಲ್ ಅನ್ನು ಹೊಂದಿ ಸುಮಾರು 22 ದೇಶಗಳಲ್ಲಿ 40,000ಕ್ಕೂ ಮಿಕ್ಕಿ ಸದಸ್ಯರನ್ನು ಹೊಂದಿದೆ. ಇದೀಗ ಈ ಸಂಸ್ಥೆ ಶ್ರೀ ಕೃಷ್ಣನ ನಾಡು ಉಡುಪಿ ಜಿಲ್ಲೆಗೆ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಲ್ಪಟ್ಟಿದ್ದು, ಸೌತ್ ಇಂಡಿಯಾ ಮಲ್ಟಿಪಲ್ನ ವ್ಯಾಪ್ತಿಯಲ್ಲಿ ಅಲಯನ್ಸ್ ಡಿಸ್ಟ್ರಿಕ್ಟ್ಸ್ 275 ಇದೀಗ ಉಡುಪಿಯಲ್ಲಿ ಆರಂಭಗೊಂಡಿದೆ. ಈ ಹೊಸ ಡಿಸ್ಟ್ರಿಕ್ಟ್ನ ಉದ್ಘಾಟನೆ ಹಾಗೂ ಸಂಪುಟ ಪದಗ್ರಹಣ ಸಮಾರಂಭವು ಜೂನ್ 29ನೇ ತಾರೀಕು ಆದಿತ್ಯವಾರದಂದು ಸಂಜೆ 5 ಗಂಟೆಗೆ ಉಡುಪಿಯ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಜರುಗಲಿದೆ ಹಾಗೂ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾದ ರಾಜ್ಕುಮಾರ್ ಸಕ್ಸೇನಾ ಅವರು ನೂತನ ಡಿಸ್ಟ್ರಿಕ್ಟ್ 275/8 ಉದ್ಘಾಟಿಸಲಿದ್ದಾರೆ. ಈ ಸಂಸ್ಥೆಯ ಸ್ಥಾಪಕರಲ್ಲಿ ಓರ್ವರಾದ ಬಿ. ತಿರುಪತಿ ರಾಜು ಅವರು ನೂತನ ಸಂಪುಟದ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ಎಂದು ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸುನಿಲ್ ಕುಮಾರ್ ಸಾಲಿಯನ್ ಅವರು ತಿಳಿಸಿದರು. 2009ರಲ್ಲಿ ಪ್ರಾರಂಭವಾದ ಸಂಸ್ಥೆ 2014ರಿಂದ ಅಧಿಕೃತವಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಈ ಬಾರಿ ಉಡುಪಿಯಲ್ಲಿ ಅಲಯನ್ಸ್ ಸಂಸ್ಥೆ ತನ್ನ ಕಾರ್ಯವ್ಯಾಪ್ತಿಯನ್ನು ಪ್ರಾರಂಭಿಸಿದ್ದು, ಉಡುಪಿಯ ನೂತನ ಅಲಯನ್ಸ್ ಜಿಲ್ಲೆ 275 ಆರಂಭಗೊಂಡಿದೆ. ನಾಳೆ ಈ ಜಿಲ್ಲೆಯ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಂಪುಟದ ಪದಗ್ರಹಣ ಕಾರ್ಯಕ್ರಮ ಉಡುಪಿಯ ಕಡಿಯಾಳಿಯ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಜರುಗಲಿಕ್ಕಿದೆ. ಈ ಪ್ರಯುಕ್ತ ಇವತ್ತು ಪ್ರೆಸ್ ಮೀಟ್ ಅನ್ನು ಕರೆಯಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್, ಅಂತಾರಾಷ್ಟ್ರೀಯ ಅಧ್ಯಕ್ಷರು ಅಲ್ಲಿ ಆರ್.ಕೆ. ಸಕ್ಸೇನಾ, ರಾಜ್ಕುಮಾರ್ ಸಕ್ಸೇನಾ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾದ ರಾಜ್ಕುಮಾರ್ ಸಕ್ಸೇನಾ ಅವರು ಮಾತನಾಡಿ, ಪತ್ರಿಕಾ ಹಾಗೂ ಮಾಧ್ಯಮದವರಿಗೆ ವಂದನೆಯನ್ನು ಸಲ್ಲಿಸಿ ನೆರೆದ ಎಲ್ಲ ಅಲಯನ್ಸ್ ಬಂಧು ಮಿತ್ರರಿಗೆ ಸ್ವಾಗತವನ್ನು ಕೋರಿ ತಮ್ಮ ಸಂಸ್ಥೆಯು ಬೆಳೆದು ಬಂದ ರೀತಿಯನ್ನು ವಿವರಿಸುತ್ತಾ, ನಾನು ಉತ್ತರ ಪ್ರದೇಶದ ಕಾನ್ಪುರದಿಂದ ಬಂದಿದ್ದೇನೆ. ನಮ್ಮ ಅಲಯನ್ಸ್ ಕ್ಲಬ್ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದ್ದು, ಕಷ್ಟದಿಂದ ಬಳಲುತ್ತಿರುವ, ಅಗತ್ಯವಿರುವ ಜನರಿಗೆ ಆರೋಗ್ಯ, ಸಹಾಯ, ಸಹಕಾರ, ಆಹಾರ ಮತ್ತು ಶೈಕ್ಷಣಿಕ ಸಹಾಯ ನೀಡುವುದು ಮುಖ್ಯ ಉದ್ದೇಶವಾಗಿದೆ. ನಮ್ಮ ಸಂಸ್ಥೆಯು ಮುದಿ ಹಂಗರ್ ಯೋಜನೆಯಡಿ ಹಳೆಯ ವಯಸ್ಸಿನ ಜನರಿಗೆ, ಕುರುಡರಿಗೆ ಹಾಗೂ ಬಡವರಿಗೆ ಆಹಾರವನ್ನು ಪೂರೈಸುತ್ತಿದ್ದಾರೆ. ಆರೋಗ್ಯ ತಪಾಸಣಾ ಶಿಬಿರಗಳು, ಕಣ್ಣು ತಪಾಸಣಾ ಶಿಬಿರಗಳು, ಕ್ಯಾನ್ಸರ್ ಜಾಗೃತಿ ಶಿಬಿರಗಳು, ರಕ್ತದಾನ ಶಿಬಿರಗಳು ಇತ್ಯಾದಿ ಶಿಬಿರಗಳನ್ನು ನಾವು ಆಯೋಜಿಸಿದ್ದೇವೆ ಎಂದು ಮಾಹಿತಿ ನೀಡಿದರು. Myself is Alai R.K. Saxena, International President, and presently I am coming from Kanpur, UP, near Lucknow. And the Association of Alliance Club International is one of the international organization whose motto and aim is to provide the help, assistance and cooperation to the poor persons, to the needy persons of the society. By way of this, our members are providing fooding under the scheme of hunger to the old age home persons, to the blind persons and some poor persons who are living in the slum areas. Similarly, we are also organized so many camps, health checkup camps, eye checkup camp, cancer awareness camp, blood donation camp, and similarly so many camps we are organizing just to aware the members regarding the bad effect of the coming problems, particularly cancer. Apart from that,
We are also providing the help and monetary assistance to the poor boys who are topper in high school, inter and other accordingly. Our members are adopted these persons for till he will not get the job. Members are financing for their education purpose. Apart from that, we are also organizing the marriages of the poor girls. Maybe 1, 2 or maybe joint, just like a Samuhi Vivah, rather I should say. In that form, we are also organizing the joint marriage ceremonies of the poor girls. Apart from that, in northern India, there is a severe cold, a severe winter and also very heavy rains. During that seasons, especially in the winter, we are providing the persons with the tea, coffee and also some other, rather here you are saying khichdi, something like that we are distributing in the winter. And summer we are providing milk butter and some sweet water, chilled sweet water to the persons. Likewise, our main motto is to do something. During the corona period, you might be surprised, our members are rendering so many services. The persons who are going from the road and covering the ಕಾಪು ಪ್ರೆಸ್ ಕ್ಲಬ್ನ ಎಲ್ಲ ಮಾಧ್ಯಮದವರಿಗೆ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವತಿಯಿಂದ ಗಿಡಗಳನ್ನು ವಿತರಿಸಲಾಯಿತು. ಶನಿವಾರದಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಉದ್ಘಾಟನಾ ಸಮಿತಿಯ ಚೇರ್ಮನ್ ಶ್ರೀಧರ ಶೇಣವ, ಜಿಲ್ಲಾ ನಿರ್ದೇಶಕ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ, ಸುನಿಲ್ ಕುಮಾರ್ ಸಾಲ್ಯಾನ್, ಸುನಿಲ್ ಕುಮಾರ್ ಶೆಟ್ಟಿ, ಸುಧಾಕರ್ ಹೆಗ್ಡೆ, ಕೆ ಜಗದೀಶ್ ಹೊಳ್ಳ, ರಮಾನಂದ ಶೆಟ್ಟಿಗಾರ್ ಹಾಗೂ ಕೆ ಜಯರಾಮ್ ಆಚಾರ್ಯ ಮತ್ತು ಕಾಪು ಪ್ರೆಸ್ ಕ್ಲಬ್ನ ಮಾಧ್ಯಮದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್ ಕಾಪು.